ಧರ್ಮದ ಹೆಸರಲ್ಲಿ ಗೋಡೆಗಳನ್ನು ಕಟ್ಟುವವರ ಮಧ್ಯೆ ಉಡುಪಿಯಲ್ಲಿ ಭಾರತದ ನೈಜ ಸಾಮರಸ್ಯಕ್ಕೆ ಸಾಕ್ಷಿಯಾಗುವಂತಹ ಒಂದು ಅದ್ಭುತ ಘಟನೆ ನಡೆದಿದೆ. ಹಕ್ಕುಪತ್ರ ಇದ್ದರೂ 35 ವರ್ಷಗಳಿಂದ ಮನೆ ಕಟ್ಟಿಕೊಳ್ಳಲಾಗದೆ ಕಷ್ಟ ಅನುಭವಿಸುತ್ತಿದ್ದ ಒಬ್ಬ ಹಿಂದೂ ವಿಧವೆ ತಾಯಿಯ ಪರವಾಗಿ ನ್ಯಾಯ ಕೊಡಿಸಿ ಅಂತ ಕಣ್ಣೀರು ಹಾಕುತ್ತಾ ಸಚಿವರ ಮುಂದೆ ನಿಂತಿದ್ದು ನೆರೆಮನೆಯ ಮುಸ್ಲಿಂ ಮಹಿಳೆಯರು. ಹೌದು, ಕರಾವಳಿಯ ಈ ಕೋಮು ಸೌಹಾರ್ದತೆಯ ಅಪರೂಪದ ಕಥೆ ಕೇಳಿದ್ರೆ ಪ್ರತಿಯೊಬ್ಬ ಭಾರತೀಯನಿಗೂ ಹೆಮ್ಮೆ ಅನಿಸದೇ ಇರಲಾರದು. ಉಡುಪಿ ತಾಲೂಕಿನ 80 ಬಡಗಬೆಟ್ಟು ನಿವಾಸಿ ಗಿರಿಜಾ ಶೆಟ್ಟಿಗಾರವರಿಗೆ 1989ರಲ್ಲೇ 5 ಸೆಂಟ್ಸ್ ನಿವೇಶನ ಮಂಜೂರಾಗಿತ್ತು. ಆದರೆ ಅರಣ್ಯ ಇಲಾಖೆಯ ತಾಂತ್ರಿಕ ಅಡಚಣೆಗಳಿಂದಾಗಿ ಇಂದಿಗೂ ಅವರಿಗೆ ಅಲ್ಲಿ ಮನೆ ಕಟ್ಟೋಕೆ ಸಾಧ್ಯವಾಗಿರಲಿಲ್ಲ. ಸ್ವಂತ ಸೂರಿಲ್ಲದೆ ವೃದ್ಧೆ ಬಾಡಿಗೆ ಮನೆಯಾಗಿ ಕಷ್ಟಪಡ್ತಿರೋದನ್ನ ಅವರ ನೆರೆಮನೆಯ ಮುಸ್ಲಿಂ ಸಹೋದರಿಯರು ದಿನಾ ನೋಡ್ತಿದ್ರು. ಇವತ್ತು ಉಡುಪಿಗೆ ಜಿಲ್ಲಾ ಉಸ್ತುವಾರಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಬಂದಾಗ ಈ ಮಹಿಳೆಯರೇ ಗಿರಿಜಾ ಅವರನ್ನ ಸಚಿವರ ಹತ್ತಿರ ಕರೆದುಕೊಂಡು ಹೋಗಿ ಅವರ ನೋವನ್ನ ವಿವರಿಸಿ ಭಾವುಕರಾಗಿದ್ದಾರೆ. ಈ ಮುಸ್ಲಿಂ ಸಹೋದರಿಯರ ಕಾಳಜಿ ಕಂಡು ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಕೂಡ ಭಾವುಕರಾದ್ರು. ಹಿಂದೂ ತಾಯಿಯ ನೋವಿಗೆ ಮುಸ್ಲಿಂ ಮಹಿಳೆಯರು ಕಣ್ಣೀರು ಹಾಕ್ತಿದ್ದಾರೆ. ಇದು ನಮ್ಮ ಹೆಮ್ಮೆಯ ಭಾರತ. ದ್ವೇಷ ಬಿತ್ತುವವರು ಇದನ್ನ ನೋಡಿ ಕಲಿಯಬೇಕು ಅಂತ ಸಚಿವರು ಹೇಳಿದ್ದಾರೆ. ಅಷ್ಟೇ ಅಲ್ಲ, ಗಿರಿಜಾ ಅವರಿಗೆ ತಕ್ಷಣವೇ ಜಾಗದ ವ್ಯವಸ್ಥೆ ಮಾಡಿ ಮನೆ ಕಟ್ಟಿಸಿಕೊಡಲು ಜಿಲ್ಲಾಧಿಕಾರಿಗಳಿಗೆ ಆರ್ಡರ್ ಮಾಡಿದ್ದಾರೆ. ಧರ್ಮ ಏನೇ ಇರಲಿ, ಮಾನವೀಯತೆಯೇ ದೊಡ್ಡದು ಅಂತ ಸಾರಿದ ಈ ಮಹಿಳೆಯರ ನಡೆಗೆ ನಮ್ಮದೊಂದು ಸೆಲ್ಯೂಟ್. ಈ ಸೌಹಾರ್ದತೆಯ ಬಗ್ಗೆ ನಿಮ್ಮ ಅನಿಸಿಕೆಯನ್ನ ಕಮೆಂಟ್ ಮಾಡಿ. ಜಿಲ್ಲೆಯ ಪಾಸಿಟಿವ್ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ಇದು ನೋಡಿ, ಇದು ಹಿಂದೂ ಮುಸ್ಲಿಮು, ಅವ್ರು ಕಣ್ಣಲ್ಲಿ ನೀರು ಹಾಕ್ತಾ ಇದ್ದಾರೆ. ಇವರು ಹಿಂದೂಗಳು, ಮನೆಯಲ್ಲಿ ಯಾರೂ ಇಲ್ಲ ಅಂತ. ಇದು ನಮ್ಮ ಭಾರತ ದೇಶ. ಅದನ್ನ ಉಡುಪಿಯವರು ಕಲಿಬೇಕು, ಬಿಜೆಪಿಯವರು. ಅಮ್ಮ, ಡೋಂಟ್ ವರಿ, ಐ ಪ್ರಾಮಿಸ್ ಯು, ನಾನು ಮಾಡ್ಕೊಡ್ತೀನಿ. ಓಕೆ, ಹೌದು, ಅದೇ ಅಂದರೆ ಅವರಿಗೆ ಒಂದು ಖಂಡಿತವಾಗಿ ನಿಮ್ಮ ಫೋನ್ ನಂಬರ್ ಒಂಚೂರು ಬರ್ಕೊಡಿ. ಇದೆಯಾ? ಇಲ್ಲ, ಮಾಡ್ಕೊಡ್ತೀನಿ. ಆಳ್ಬಾರ್ದು, ನಾನು ಮಾಡಿಕೊಡ್ತೀನಿ. ನಿಮ್ಮನ್ನ ಇವ್ರು ಓಕೆ, ನಾವು ಅವರ ನೇಬರ್, ನಾವು ಕರ್ಕೊಂಡು ಬಂದದ್ದು. ಅವರಿಗೆ ಇಲ್ಲಲ್ಲ, ನಾವು ನೇಬರ್. ನಾವು 5 ವರ್ಷದಿಂದ ನಾವು ಹೋಗದ ಜಾಗ ಇಲ್ಲ. ಇವತ್ತು ನಿಮ್ಮನ್ನು ಕಾದು ಇಲ್ಲಿ ಮೀಟ್ ಆಗಲಿಕ್ಕೆ ಬಂದದ್ದು. 7 ಗಂಟೆ ನಮ್ಗೆ ಏನು ಮಾಡ್ಬೇಕಂತ ಗೊತ್ತಿಲ್ಲ, ಯಾಕಂದ್ರೆ ಅವರಿಗೊಂದು ನೆಲೆ ಕೊಡಬೇಕು. ಇದು ನೋಡಿ, ಇದು ಹಿಂದೂ ಮುಸ್ಲಿಮು, ಅವ್ರು ಕಣ್ಣಲ್ಲಿ ನೀರು ಹಾಕ್ತಾ ಇದ್ದಾರೆ. ಇವರು ಹಿಂದೂಗಳು, ಮನೆಯಲ್ಲಿ ಯಾರೂ ಇಲ್ಲ ಅಂತ. ಇದು ನಮ್ಮ ಭಾರತ ದೇಶ. ಅದನ್ನ ಉಡುಪಿಯವರು ಕಲಿಬೇಕು, ಬಿಜೆಪಿಯವರು. ಅಮ್ಮ, ಡೋಂಟ್ ವರಿ, ಐ ಪ್ರಾಮಿಸ್ ಯು, ನಾನು ಮಾಡ್ಕೊಡ್ತೀನಿ.